యాక్చువల్లీ నా దగ్గర ఎంత టైం పడుతుంది చెంగో వెయిట్ పడుతుంది ఇస్తదే అవుట్ టైం బట్టండి ठीक है ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂಥ ಅತಿಥಿ ಇದ್ದಾರೆ. ಇವರು ಕೈಯಲ್ಲಿ ಕ್ಯಾಮರಾ ಹಿಡಿದ್ರೆ ಅದ್ಭುತವಾದ ಚಿತ್ರವನ್ನು ಸೆರೆ ಹಿಡಿಯುವಂತಹ ಕಲಾಕಾರ. ಸದಾ ಹೊಸತನದ ಹುಡುಕಾಟದಲ್ಲಿರುವಂಥ ಇವರ ಹೊಸತನಕ್ಕೆ ಅದೆಷ್ಟೋ ಪುರಸ್ಕಾರಗಳು ಇವರನ್ನ ಹುಡುಕಿ ಬಂದಂಥ ಅವಕಾಶಗಳಿಗೆ ಹಾಯ್ ಹೇಳ್ತಾ ತಮ್ಮದೇ ಹವಾ ಕ್ರಿಯೇಟ್ ಮಾಡ್ತಾ ಇರುವಂತಹ ಯುವಕ ಇವರು ಕ್ಲಿಕ್ ಮಾಡಿದಂತಹ ಫೋಟೋಗಳು ಕ್ಲೈಂಟ್ಗಳಿಗೆ ಖುಷಿ ಕೊಟ್ಟಿದೆ. ಹಾಗಾಗಿ ಇವರು ವೃತ್ತಿಯಲ್ಲಿ ಇಂಜಿನಿಯರ್, ಹವ್ಯಾಸದಲ್ಲಿ ಛಾಯಾಗ್ರಾಹಕ. ಇವೆರಡರ ಸಾಥ್ನಿಂದಾಗಿ ಇದೀಗ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡನ್ನು ಮಾಡಿದ್ದಾರೆ. ಎಸ್, ನಮ್ಮ ಜೊತೆಗೆ ಇವತ್ತು ಸುದರ್ಶನ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ಸೂಪರ್, ಆರಾಮ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಬಂದಿದ್ದಕ್ಕಾಗಿ. ಎಸ್, ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತ ಸದ್ಯ? ಫುಲ್ ಬಿಸಿ, ಕಂಪ್ಲೀಟ್ಲಿ ಬಿಸಿ. ಫುಲ್ ಬ್ಯುಸಿ ಇದ್ದೀರಾ? ಹವ್ಯಾಸದಲ್ಲಿ ಬ್ಯುಸಿ ಆಗಿದ್ದೀರಾ, ವರ್ಕಲ್ಲಿ ಬ್ಯುಸಿ ಆಗಿದ್ದೀರಾ ಅಂತ? ಎರಡರಲ್ಲೂ ಬ್ಯುಸಿ ಆಗಿದ್ದೀರಾ? ನಿದ್ದೆ ಕೂಡ ಇಲ್ಲ, ಎಂತ ಕೂಡ ಇಲ್ಲ. ನಿದ್ದೆನೂ ಇಲ್ಲ, ಟೈಮ್ ಕರೆಕ್ಟಾಗಿ ಸಿಗ್ತಾನೋ ಇಲ್ಲ ಅನ್ನೋವಂಥದ್ದು. ಓಕೆ, ಇವಾಗ ಫೋಟೋಗ್ರಫಿ ವರ್ಕಲ್ಲಿ ನಿಮಗೆ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಬಂದಿರೋವಂಥದ್ದಲ್ಲ. ಫೋಟೋಗ್ರಫಿಯ ಇಂಟ್ರೆಸ್ಟ್ ಯಾವಾಗದಿಂದ ಪ್ರಾರಂಭ ಆಯಿತು ಅಂತ? 10th ಆದಮೇಲೆ ನನಗೆ ಫೋಟೋಗ್ರಫಿ ಇಂಟ್ರೆಸ್ಟ್ ಇತ್ತು. ಮತ್ತು ಆಫ್ಟರ್ PUC ಡಿಗ್ರಿಯಲ್ಲಿ ನನಗೆ ನನ್ನದೊಂದು ಫ್ರೆಂಡಲ್ಲಿ ಕ್ಯಾಮರಾ ಇತ್ತು, ಬೇಸಿಕ್ ಕ್ಯಾಮರಾ ಇತ್ತು. ಅದು ನೋಡಿ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಯಿತು. ಸ್ವಲ್ಪ ಅವಾಗ ನನಗೆ ಕೊಡ್ತಿದ್ದ ಕ್ಯಾಮರಾ ಎಲ್ಲ. ನೆಕ್ಸ್ಟ್ ಅದನ್ನು ಯೂಸ್ ಮಾಡಿ ಸ್ವಲ್ಪ ಕಲಿತು ನೆಕ್ಸ್ಟ್ ಹಾಗೆ ಇಂಟ್ರೆಸ್ಟ್ ಆಯಿತು. ಮತ್ತು ಊರಲ್ಲಿ ಸ್ವಲ್ಪ ಫೋಟೋ ಎಲ್ಲ ನೋಡಿ ಸ್ವಲ್ಪ ಅಪ್ರಿಸಿಯೇಷನ್ ಎಲ್ಲ ಬಂತು. ಅದು ನೋಡಿ ಮತ್ತು ನನಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಆಯಿತು ಫೋಟೋಗ್ರಫಿಯಲ್ಲಿ. ಓಕೆ, ಫಸ್ಟ್ ಕ್ಲಿಕ್ ಮಾಡಿದಂಥ ಫೋಟೋ ಯಾವುದು ನೆನಪಿದೆಯಾ? ಅದು ಕರೆಕ್ಟ್ ನೆನಪಿಲ್ಲ ನನಗೆ. ಫಸ್ಟ್ ಫೋಟೋ ಅಂತ ಅಲ್ಲಿ ನಮ್ಮ ಊರಲ್ಲಿ ಜಾತ್ರೆ ಆಗ್ತದೆ, ಕುಕ್ಕಾಜಿ ಜಾತ್ರೆ, ಅಲ್ಲೇ ಜಾಸ್ತಿ ನಾನು ಫೋಟೋ ತೆಗಿತಾ ಇದ್ದದ್ದು. ಇವಾಗ ಸ್ವಂತ ಕ್ಯಾಮರಾ ಇದೆ? ಹಾಂ, ಹೌದು. ಎಷ್ಟು ಕ್ಲೈಂಟ್ಗಳಾಗಿದ್ದಾರೆ ಇಲ್ಲಿವರೆಗೆ? ಈಗ ಒಂದು 250+ ಕ್ಲೈಂಟ್ಸ್ ನಾವು ರೀಚ್ ಆಗಿದ್ದೇವೆ ವಿದಿನ್ 1 ಇಯರಲ್ಲಿ. ಲಾಸ್ಟ್ ಇಯರ್ 2025 ನಾನು ಕಂಪ್ಲೀಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಫೋಟೋಗ್ರಫಿ ಜರ್ನಿ. ಅದಕ್ಕಿಂತ ಮುಂಚೆ ಇತ್ತು, ಬಟ್ ಕಂಪ್ಲೀಟ್ ಆಗಿ ನಾನು ದಿಟ್ಟಿ ಫ್ರೇಮ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು 2025 ಹೇಗಿದೆ ರೆಸ್ಪಾನ್ಸ್? ಹೇಗಿದೆ ದಿಟ್ಟಿ ಫ್ರೇಮ್ಸ್ಗೆ? ಒಳ್ಳೆ ರೆಸ್ಪಾನ್ಸ್, ಈಗ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಉಂಟು ನನಗೆ. ನಾನು ಲಾಸ್ಟ್ ಇಯರ್ ಅಂದರೆ ನನಗೆ ಡಿಸೆಂಬರಲ್ಲಿ ಒಂದು ಜಾಬ್ ಆಫರ್ ಬಂದಿತ್ತು ಅಬ್ರಾಡಲ್ಲಿ. ಅದು ಬಿಟ್ಟು ಜಾನ್ವರಲ್ಲಿ ಕರೆಕ್ಟಾಗಿ ಎಂತ ಮಾಡೋದು ಅಂತ ಥಿಂಕ್ ಮಾಡಿ ಮತ್ತು ಜಾಬ್ ಆಫರ್ ಅದು ರಿಜೆಕ್ಟ್ ಮಾಡಿ ಇಲ್ಲಿ ಈಗ ಕರೆಂಟ್ಲಿ ವರ್ಕ್ ಮಾಡ್ತಿದ್ದೇನೆ, ಅದರಲ್ಲಿದ್ದೇನೆ. ಮತ್ತು ಇದೊಂದು ಫೋಟೋಗ್ರಫಿ ಕೂಡ ಹಾಗೆ ಮಾಡ್ತಿದ್ದೇನೆ. ಓಕೆ, ಏನು ವರ್ಕ್? ಇಂಜಿನಿಯರ್ ಅಂತ? ಹಾಂ, ಕ್ಲೌಡ್ ಇಂಜಿನಿಯರ್. ಹೇಗಿದೆ ಆ ವರ್ಕ್? ಹೇಗಿದೆ ಅದು ಕೂಡ ಒಳ್ಳೆ ಉಂಟು. ಅಂದರೆ ನನಗೆ ಶಿಫ್ಟ್ ಬೇಸಿಸಲ್ಲಿ ವರ್ಕ್ ಇರೋದು. ಈಗ ಆಫ್ಟರ್ನೂನ್ ಶಿಫ್ಟಲ್ಲಿದ್ದೇನೆ. ಅಂದರೆ ಫಸ್ಟಿಗೆ ನನಗೆ ನೈಟ್ ಶಿಫ್ಟಲ್ಲಿ ಇತ್ತು. ಆಗ ಫುಲ್ ಶಿಫ್ಟ್ ಮಾಡಿ ಡೇ ಫುಲ್ ಶೂಟಿಗೆ ಹೋಗಿ ಹಾಗೆ ಕೆಲವು ಸಲ ವೆಡ್ಡಿಂಗ್ ಟೈಮಲ್ಲಿ ನಿದ್ದೆ ಕೂಡ ಎಲ್ಲ ಹಾಗೆ ಹೋಗಿದೆ. ಈಗ ಅದು ಕಷ್ಟಪಟ್ಟಿದ್ದೀರಾ? ತುಂಬ ಕಷ್ಟಪಟ್ಟಿದ್ದೇನೆ. ಫೋಟೋಗ್ರಫಿ ಅಂತ ಹೇಳಿದಾಗ ಈಗಿನ ಜಾಯಮಾನಕ್ಕೆ ಹೇಳೋದು ಅಂತ ಹೇಳಿದ್ರೆ ತುಂಬ ಟ್ರೆಂಡ್ ಆಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಸವಾಲುಗಳಂತೂ ತುಂಬಾನೇ ಇದ್ದೇ ಇರುತ್ತೆ. ಈ ನಡುವೆ ಇಂಜಿನಿಯರಿಂಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಅದರ ಜೊತೆಗೇನೆ ಈ ಒಂದು ಇದು ಕೂಡ ಎಷ್ಟು ಸವಾಲುಗಳಿದೆ ಅಂತ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಎರಡನ್ನೂ ಕೂಡ? ಹಾಂ, ತುಂಬ ಸವಾಲು ಉಂಟು. ಅಂದರೆ ಈಗ ನಾನೀಗ ಜನರಲ್ ಶಿಫ್ಟಲ್ಲಿ ವರ್ಕ್ ಮಾಡ್ತಿದ್ದೆ. ನನಗೆ 9 to 6 ವರ್ಕಿಂಗ್ ಅವರ್ಸ್ ಅಲ್ಲಿ ವರ್ಕ್ ಮಾಡ್ತೇನೆ. ಮತ್ತು ಅದಾದಮೇಲೆ ಪುನಃ 6 ಒಂದು 12ವರೆಗೆ ಎಡಿಟಿಂಗ್ ಹಾಗೆ ಮಾಡ್ತಾ ಇರ್ತೇನೆ. ಮತ್ತು ವೀಕೆಂಡ್ ನನಗೆ 2 days ವೀಕ್ ಆಫ್ ಇರ್ತದೆ. ವೀಕ್ ಆಫಲ್ಲಿ ಕಂಪ್ಲೀಟ್ಲಿ ಇದೆ ಫೋಟೋಶೂಟೇ. ಹಾಗೆ ವೀಕ್ ಆಫ್ ಎಂತ ಹೇಗೆ ದಿವಸ ಹೋಗ್ತದೆ ಅಂತೆಲ್ಲ ಗೊತ್ತಾಗೋದಿಲ್ಲ. ಹಾಗೆ ಇಂಜಿನಿಯರಿಂಗ್ ಜಾಬ್ ಸಿಕ್ಕಿದಾಗ ನನಗೆ ಕಷ್ಟ ಆಗ್ತಾ ಇದೆ, ಇದು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರಾ ಯಾವತ್ತ? ಹಾಂ, ಮಾಡಿದ್ದೇನೆ. ಅಂದರೆ ನನಗೆ ಫಸ್ಟಿಗೆ ಇಂಟರ್ನ್ ಆಗಿದ್ದೆ. ಒಂದು ಟೀಮಲ್ಲಿ ನನಗೆ ಜಾಬ್ ಆಫರ್ ಮಾಡಿದ್ರು, ಅದೇ ಸೇಮ್ ಕಂಪನಿಯಲ್ಲಿ. ಆಗ ನಮ್ಮ ಮನೆಯಲ್ಲಿ ಹೇಳಿದೆ ನನಗೆ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಉಂಟು, ಜಾಸ್ತಿ ಜಾಬ್ ಬೇಡ, ಹಾಗೆ ನಾನು ಪ್ಲ್ಯಾನ್ ಮಾಡಿದ್ದೆ. ಮನೆಯಲ್ಲಿ ಹೇಳಿದೆ. ಮನೆಯಲ್ಲಿ ನನಗೆ ಅಷ್ಟು ಫೀಸೆಲ್ಲ ಕಟ್ಟಿ ಯಾಕೆ ಫೋಟೋಗ್ರಫಿಗೆ ಹೋಗೋದು, ಮತ್ತು ಫ್ಯಾಮಿಲಿಯಲ್ಲಿ ಕೂಡ ಬೈದರು, ಫೋಟೋಗ್ರಫಿ ಬೇಡ ಹಾಗೆ ಹೀಗೆ ತುಂಬ ಬೈದರು. ಮತ್ತು ನಾನು ಹಾಗಿದ್ರೆ ಜಾಬಲ್ಲೇ ನೋಡ್ತೇನೆ ಅಂತೇಳಿ ಮತ್ತು ಇದೊಂದು ಪಾರ್ಟ್ ಟೈಮ್ ಆಗಿ ಫ್ರೀ ಇರುವಾಗ ಮಾಡುವ ಅಂತ ಮಾಡಿದ್ದು. ಮತ್ತು ನನಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಪಾರ್ಟ್ ಟೈಮಲ್ಲಿ ಮಾಡಿದರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು. ನನಗೆ ಅದೊಂದು ಹಾಬಿ ಆಗಿದ್ದದು, ಈಗ ಕೂಡ ಹಾಬಿಯೇ, ಬಟ್ ಬಿಸ್ನೆಸ್ ಕೂಡ ಆಗ್ತಾ ಉಂಟು ಹಾಗೆ. ಓಕೆ, ದಿಟ್ಟಿ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರು? ದಿಟ್ಟಿ ಫ್ರೇಮ್ಸ್. ಓಕೆ, ಆವಾಗ ನಿಮಗೆ ಫಸ್ಟ್ ಸಿಕ್ಕಿದಂಥ ಕ್ಲೈಂಟ್ ಯಾರು ಅಂತ? ಫಸ್ಟ್ ಕ್ಲೈಂಟ್ ಫ್ಯಾಮಿಲಿ, ನಮ್ಮದು ಒಂದು ಫ್ಯಾಮಿಲಿ ಟ್ರಸ್ಟ್ ಮಾಡಿ ನನಗೆ ಕೊಟ್ಟಿದ್ದಾರೆ ಆರ್ಡ್ರ್. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ತದೆ. ಅಂದರೆ ಫೋಟೋಗ್ರಫಿ ನಮಗೆ ಕಂಪ್ಲೀಟ್ಲಿ ಲೈಟಿಂಗ್ ನಾಲೆಜ್ ಎಲ್ಲ ಇರೋದಿಲ್ಲಲ್ಲ. ಸೊ
ಸೊ ಸ್ವಲ್ಪ ಆಚೆ ಈಚೆ ಆಗಿದೆ, ಬಟ್ ನಾನು ನನಗೆ ಆಗುವಷ್ಟು 100% ಕೊಟ್ಟಿದ್ದೇನೆ. ಓಕೆ, ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ? ಈಗ 5 ಜನ ಪ್ಲಸ್ ಇದ್ದೇವೆ ನಾವು. 5 ಜನ? 5 ಜನ ಇದ್ದೇವೆ. ಜಾಸ್ತಿ ಶೂಟ್ ಇರುವಾಗ 10 ಜನ ಇರ್ತಾರೆ ಹಾಗೆ. ಯಾರೆಲ್ಲ ಹೆಸರು ಹೇಳ್ಬೋದಾ? 5 ಜನರ ಹೆಸರು? ಆದರ್ಶ್, ಯೋಗೇಶ್, ಮನ್ವಿತ್, ಮತ್ತು ಅನಿಲ್, ಮತ್ತು ರಾಹುಲ್ ಅಂತ, ಮತ್ತು ಅನಿಲ್ ಅಂತ ಅವರು ಕೂಡ ಇದ್ದಾರೆ. ಎಜುಕೇಶನ್ ನಡುವೆ ಫೋಟೋಗ್ರಫಿ ಬೇಡ ಅಂತ ಫ್ಯಾಮಿಲಿ ಅವರು ಹೇಳಿದ್ರು, ಬಟ್ ಇವಾಗ ಕ್ಲಿಕ್ ಆಗಿದ್ದೀರಾ, ಹಾಗಾಗಿ ಹೆಂಗಿದೆ ಸಪೋರ್ಟ್, ಹೇಗಿದೆ ಇವಾಗ, ಏನು ಹೇಳ್ತಾರೆ ಮನೆಯವರು? ಮತ್ತು ನನಗೆ ಫಸ್ಟಿಗೆ ಕ್ಯಾಮರಾ ತೆಗೆಯುವಾಗ ಕೂಡ ಮನೆಯಲ್ಲಿ ಅಷ್ಟು ಸಪೋರ್ಟ್ ಮಾಡಲಿಲ್ಲ. ಫಸ್ಟ್ ಕ್ಯಾಮರಾ ತೆಗೆಯುವಾಗ ಬೇಡ ಬೇಡ ಅಂತ ಹೇಳಿದರು. ಮತ್ತು ನನ್ನಲ್ಲಿ ಸ್ವಲ್ಪ ಹಣ ಇತ್ತು, ಸ್ವಲ್ಪ ಹಣ, ಮತ್ತು ಪ್ಲಸ್ ನನ್ನೊಂದು ಫ್ಯಾಮಿಲಿಯಲ್ಲಿ ಕೂಡ ಚಿಕ್ಕಪ್ಪ ಇದ್ದಾರೆ, ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಮತ್ತು ನನ್ನೊಂದು ಅಣ್ಣ ಇದ್ದಾರೆ ಉಡುಪಿಯಲ್ಲಿ, ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಅವರದ್ದು ಹೆಲ್ಪ್ ಎಲ್ಲ ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಓಕೆ, ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಆಯ್ತಲ್ಲ, ಅದರ ಒಂದು ಜರ್ನಿಯ ಬಗ್ಗೆ ಹೇಳಿ, ಹೆಂಗಾಯಿತು ಅದು ಅಂತ? ಅದು ಆ ಟೈಪ್ ಒಂದು ಅವಾರ್ಡ್ ಉಂಟು ಅಂತ ನನಗೆ ನನ್ನದೊಂದು ಒಬ್ಬರು ಫ್ರೆಂಡ್ ಹೇಳಿದರು. ಆ ಕ್ಯಾಟಗರಿಯಲ್ಲಿ ಒಂದೊಂದು ಬರ್ತದೆ, ಅಪ್ಲೈ ಮಾಡು ಅಂತ. ಅಂದಷ್ಟೇ ಹೀಗೆ ಅಪ್ಲೈ ಮಾಡಿದ್ದು. ಅಂದರೆ ಅಪ್ಲೈ ಮಾಡೋದಕ್ಕೆ ಮಾಡಿ ಆದಮೇಲೆ ನನಗೆ ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದರು. ಅಂದರೆ ಜಾಬಲ್ಲಿ ಮಾಡಿದ ಸರ್ಟಿಫಿಕೇಷನ್ ಕೂಡ ಕೇಳಿದರು. ಪ್ಲಸ್ ನಾನೀಗ ರೀಸೆಂಟ್ಲಿ ಒಂದು 5 ಕಾಂಟೆಸ್ಟಲ್ಲಿ ವಿನ್ ಆಗಿದ್ದೇನೆ, ರೀಲ್ಸ್ ಕಾಂಟೆಸ್ಟಲ್ಲಿ ಕಂಟಿನ್ಯೂಸ್ ವಿನ್ನಿಂಗ್ಸ್. ಅದು ಒಂದು ಲಾಸ್ಟ್ ಇಯರ್ 2025 ಅದು ಕೂಡ ಕೇಳಿದರು. ಹಾಗೆ ಅದೆಲ್ಲ ಕೊಟ್ಟಾದಮೇಲೆ ಮತ್ತೆ ಒಂದು ಇಂಟರ್ವ್ಯೂ ಇತ್ತು ಅವರೊಟ್ಟಿಗೆ. ಅದಾದಮೇಲೆ ಅಪ್ರೂವ್ಡ್ ಅಂತ ಒಂದು ಮೇಲ್ ಬಂತು, ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಹಾಗೆ ಪ್ರೊಸೀಜರ್. ಓಕೆ, ಇವಾಗ ರೀಲ್ಸ್ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ದೀರಾ, ಅದರಲ್ಲಿ ಪ್ರಶಸ್ತಿಗಳೂ ಬಂದಿದೆ ನಿಮಗೆ, ಅದು ಕೂಡ ಒಂದು ಹೆಮ್ಮೆಯ ವಿಚಾರ. ಈ ಒಂದು ನ್ಯಾಷನಲ್ ಲೆವೆಲ್ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಅದೊಂದು ಪುಷ್ ಕೊಟ್ಟಿರೋವಂಥದ್ದಲ್ವಾ. ಹಾಗಾಗಿ ಈ ಒಂದು ರೀಲ್ಸ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟ್ ಮಾಡುವಂಥದ್ದು, ಅದು ಹೆಂಗಿರುತ್ತೆ ಅಂತ, ನಿಮ್ಮ ವರ್ಕ್ ಹೆಂಗಿರುತ್ತೆ ಅಂತ? ಈಗ ರೀಲ್ಸ್ ಅಂತ ಹೇಳಿದರೆ ನಾನು ಫಸ್ಟ್ ನಾವು ವಿನ್ನೋದು ಇದು ಐಕ್ಕಳ ಭಾವ ಕಂಬಳ ಅಂತ, ಅಲ್ಲಿ ಕಿನ್ನಿಗೋಳಿಯಲ್ಲಿ. ಅದಕ್ಕೆ ನನಗೆ ಕಾಂಟೆಸ್ಟ್ ಉಂಟಂತ ನನ್ನದೊಂದು ಫ್ರೆಂಡ್ ಇದ್ದಾರೆ, ಇನ್ಕ್ರೆಡಿಬಲ್ ತುಳುನಾಡು ಪೇಜಿನ ಅಡ್ಮಿನ್. ಅವರು ನನಗೆ ಹೇಳಿದರು ಅಲ್ಲಿ ಕಾಂಟೆಸ್ಟ್ ಉಂಟು ಅಂತ. ಹಾಗೆ ನಾನು ಫಸ್ಟ್ ಕಾಂಟೆಸ್ಟಿಗೆ ಅಲ್ಲಿಗೆ ಹೋದದ್ದು. ಅಂದರೆ ನನಗೆ ಆ ಡೇ ಶೂಟ್ ಇತ್ತು, ಎಂಗೇಜ್ಮೆಂಟ್ ಒಂದು ಶೂಟ್ ಇತ್ತು. ಆ ಶೂಟಿಗೆ ಬೇರೊಬ್ಬನನ್ನು ಹಾಕಿ ನಾನು ಅಲ್ಲಿಗೆ ಕಾಂಟೆಸ್ಟಿಗೆ ಹೋದದ್ದು. ಅಂದರೆ ಫಸ್ಟ್ ಕಾಂಟೆಸ್ಟ್ ಅಲ್ಲ, ಒಂದು ಹೇಗಿರ್ತದೆ ಅಂತ ಒಂದು ನೋಡಲಿಕ್ಕೆ ಹಾಗೆ ಹೋದದ್ದು. ಅದು ಕೂಡ ನನಗೆ ಇಲ್ಲಿಂದ ಕಿನ್ನಿಗೋಳಿಗೆ ಒಂದು 120 ಕಿಲೋಮೀಟರ್ ಆಗ್ತದೆ. ಬೆಳಿಗ್ಗೆ ಹೋಗಿ, ಅಂದರೆ ಪ್ರೀವಿಯಸ್ ಡೇ ನನಗೆ ಶಿಫ್ಟ್ ಕೂಡ ಇತ್ತು, ನೈಟ್ ಶಿಫ್ಟ್ ಇತ್ತು. ಅದಾದಮೇಲೆ ಅಲ್ಲಿಗೆ ಕಾಂಟೆಸ್ಟಿಗೆ ಹೋಗಿ ಅಲ್ಲಿ ಎಲ್ಲ ವೀಡಿಯೋ ಎಲ್ಲ ಮಾಡಿ, ಅದು ಕೂಡ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಡೆಡ್ಲೈನ್ ಉಂಟು ಅಂತ, ಎಷ್ಟು ಡೇಸ್ ಡೆಡ್ಲೈನ್ ಉಂಟು ಅಂತ. ನಾನದು ಸೇಮ್ ಡೇ, ಅಂದರೆ ನೆಕ್ಸ್ಟ್ ಡೇ 2-3 ಡೇಸಲ್ಲಿ ನಮಗೆ ಅದು ಕಂಪ್ಲೀಟ್ ಮಾಡಬೇಕು ಅಂತ ತಿಳ್ಕೊಂಡು ಸೇಮ್ ಡೇಸ್ ನೈಟ್ ಫುಲ್ಲು ಕೂತು ಎಡಿಟ್ ಮಾಡಿ ಬೆಳಿಗ್ಗೆ ಅವರಿಗೆ ಸಬ್ಮಿಟ್ ಮಾಡಿ ಹಾಗೆ ಮಾಡಿದ್ದು. ಅದು ಒಳ್ಳೆ ರೀಲ್ಸ್, ಒಳ್ಳೆ ರೀಚ್ ಆಗಿದೆ, ಅವರಿಗೆ ಕೂಡ ತುಂಬ ಇಷ್ಟ ಆಗಿದೆ. ಅಂದರೆ ಅವರಿಗೆ ಇಷ್ಟ ಆಗಿ ಈ ವರ್ಷದ್ದು ಮೇನ್ ಇವೆಂಟ್ ಅದು ಆರ್ಡರ್ ನಮಗೆ ಕೊಟ್ಟಿದ್ದಾರೆ. ಹೌದಾ? ಹಾಗೆ ವಿಡಿಯೋ ಮಾಡ್ಕೊಂಡು ಬರ್ತೀರಾ, ಅದನ್ನ ಎಡಿಟ್ ಕೂಡ ನೀವೇ ಮಾಡ್ತೀರಾ, ಎಡಿಟಿಂಗ್ ಕೂಡ ಕಲ್ತಿದ್ದೀರಾ? ಹೌದು, ಇದಕ್ಕೂ ಟೈಮ್ ಕೊಟ್ಟಿದ್ದೀರಾ. ಹಾಗಾಗಿ ವಿಡಿಯೋ ಮಾಡಿ, ಎಡಿಟ್ ಮಾಡಿ, ಫೋಟೋ ಕೂಡ ಎಡಿಟ್ ಮಾಡಿದ್ದು ನಾನೇ. ವಿಡಿಯೋ ಈಗ ಇಬ್ಬರು ಇದ್ದಾರೆ, ಯೋಗೇಶ್ ಮತ್ತು ಆದರ್ಶ್ ಅಂತ. ಹಿಂದೆ ನಾನೇ ಮಾಡ್ತಿದ್ದೆ. ಓಕೆ, ಆಮೇಲೆ ಕೆಲವೊಂದು ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ರು, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಕಂಬಳದ್ದು ಮಾಡಿದ್ರಿ? ಅದಾದಮೇಲೆ ಇದು ಮೂವಿಯದ್ದು 2 ಮೂವಿಯದ್ದು ರಿಯಲ್ ಕಾಂಟೆಸ್ಟಲ್ಲಿ ವಿನ್ ಆಗಿದ್ದೇವೆ. ಒಂದು ಇದು ನೆತ್ತರಕೆರೆ ಮೂವಿಯದ್ದು, ಅದು ಫುಲ್ಲು ಮಳೆಯಲ್ಲಿ ಚಂಡಿಯಾಗಿ ಎಲ್ಲ, ಇಲ್ಲಿ ಕೆಳಿಂಜ ಅಲ್ಲಿ ಮಾಡಿದ್ದು, ಫುಲ್ಲು ಮಳೆಯಲ್ಲಿ ಚಂಡಿಯಾಗಿ ಹಾಗೆ ಅಂತ ಮಾಡಿದ್ದೇವೆ. ಮತ್ತು ಅದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದರಲ್ಲಿ ನಾವು ವಿನ್ ಆಗ್ಬೋದು ಅಂತ. ಆದರೆ ಅದು ಕೂಡ ಒಂದು ಒಳ್ಳೆ ರೀಚ್ ಆಗಿ ವಿನ್ ಆಯಿತು. ನೆಕ್ಸ್ಟ್ ಲಂಚುಲಾಲ್ ಅವರದ್ದು, ಅದು ಅವರದ್ದೇ ಮೂವಿಯದ್ದು. ಮತ್ತು ನಾನು ಹೇಳಿದ್ದು ಲಂಚುಲಾಲ್ ಮೂವಿಯದ್ದು ನಾವಿಲ್ಲಿ ಮಂಗಳೂರಲ್ಲಿ ಮಾಡಿದ್ದು, ಅದು ನೆತ್ತರಕೆರೆ ಮೂವಿಯದ್ದು. ಮತ್ತು ಇದು ಚಂಡ್ಯದದ್ದು ಅದಿಲ್ಲಿ ಧರ್ಮಚಾವಡಿ ಮೂವಿ, ಆ ಮೂವಿಯದ್ದು ಪ್ರಮೋಷನ್ ರೀಲ್ಸಲ್ಲಿ. ನೆತ್ತರಕೆರೆ ಮೂವಿಯದ್ದು ಅಂತಂದರೆ ನಮ್ಮದು ಅಷ್ಟು ರೀಚ್ ಆಗಿರಲಿಲ್ಲ, ಅಂದರೆ ಒಳ್ಳೆ ವ್ಯೂಸ್ ಆಗಿರಲಿಲ್ಲ. ಅವರು ನಮಗೆ ನಾವು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಅಂದರೆ ಇದರಲ್ಲಿ ಸಿಗ್ಬೋದು ಅಂತ. ಒಂದು ಅನೌನ್ಸ್ ಮಾಡುವಾಗ ನಮಗೆ ತುಂಬ ಖುಷಿ ಆಯ್ತು, ನಮ್ಮ ಹೆಸರು ಮೆನ್ಷನ್ ಮಾಡುವಾಗ ನಿಮಗೊಂದು ಬೆಸ್ಟ್ ಕಾಂಟೆಂಟ್ ನೋಡಿ ಕೂಡ ಕೊಟ್ಟರು ಅಂತ. ಅವರು ಜಸ್ಟ್ ವ್ಯೂಸ್ಗೆ ಮಾತ್ರ ಮಾಡಿದ್ದದು, ಅಂದರೆ ಕಾಂಟೆಸ್ಟಲ್ಲಿ ರೂಲ್ಸ್ ಹಾಕಿದ್ರು ವ್ಯೂಸ್ಗೆ ಮಾತ್ರ ಅಂತ. ಬಟ್ ನಮಗೆ ಲಾಸ್ಟಿಗೆ ನಮ್ಮ ಕಂಟೆಂಟ್ ನೋಡಿ ಕೂಡ ಅದಕ್ಕೆ ಕೂಡ ಒಂದು ಬೆಸ್ಟ್ ಕೊಟ್ಟರು ಹಾಗೆ. ಓಕೆ, ಇವಾಗ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅಪ್ಡೇಟ್ ಆಗ್ತಾನೆ ಇರಬೇಕಾಗುತ್ತೆ. ಹೌದು. ಹಾಗಾಗಿ ಹೆಂಗೆ ನೀವು ಅವೆಲ್ಲದಕ್ಕೂ ತಯಾರಾಗಿರ್ತೀರಾ ಅಂತ? ಅಂದರೆ ಈಗಿನ ಕ್ಲೈಂಟ್ಗೆ ಈಗ ಮಾಡರ್ನ್ ಅದು ಈಗ ಟ್ರೆಂಡಿಂಗ್ ಎಂತ ಉಂಟು ಅಂಥದ್ದೇ ಬೇಕಾಗ್ತದಲ್ಲ. ಸೊ ನಾವು ಶೂಟಿಗಿಂತ ಮುಂಚೆ ಎಲ್ಲ ಪ್ಲ್ಯಾನ್ ಮಾಡ್ತೇವೆ, ನಮ್ಮ ಟೀಮ್ ಎಲ್ಲ ನೋಡಿ ಅದರ ಬಗ್ಗೆ ಈಗಿನ ಟ್ರೆಂಡಲ್ಲಿ ಎಂತ ಉಂಟು, ಮತ್ತು ಕ್ಲೈಂಟಲ್ಲಿ ಕೇಳ್ತೇವೆ ನಿಮಗೆ ಯಾವ ಟೈಪ್ ಬೇಕು ಅಂತ. ಕೆಲವು ಕ್ಲೈಂಟಿಗಳಿಗೆ ನಾವು ಮಾಡಿದ್ದು ಇಷ್ಟ ಆಗೋದಿಲ್ಲ, ಇಲ್ಲದ್ರೆ ಅವರಿಗೆ ಎಕ್ಸ್ಪೆಕ್ಟೇಷನ್ ಇರ್ತದಲ್ಲ ಹೀಗೆ ಬೇಕು ಅಂತ. ಹಾಗೆ ಅದೆಲ್ಲ ನೋಡಿ
ಅವರಿಗೆ ಬೇಕಾದಾಗೆ ಮಾಡ್ತೇವೆ ಹಾಗೆ. ಓಕೆ, ನಿಮ್ಮ ಎಜುಕೇಷನ್ ಬಗ್ಗೆ ನಾವು ಮಾತನಾಡಬೇಕು. ಇವಾಗ ಇಂಜಿನಿಯರ್ ಆಗಿದ್ದೀರಾ, ಹಾಗಾಗಿ ಎಲ್ಲೆಲ್ಲ ಎಜುಕೇಷನ್ ಮಾಡಿದ್ದೀರಾ? ನಾನು ಪ್ರೈಮರಿ ಮಾಡಿದ್ದು ಮುರುವ ಅಂತ ನಮ್ಮ ಊರಲ್ಲಿ, ಮತ್ತು ಹೈಸ್ಕೂಲು ಅಳಿಕೆ, ಮತ್ತು PUC ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ, ಮತ್ತು ಡಿಗ್ರಿ ನಾನು BCAಯಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೇನೆ, ಕ್ಲೌಡ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಂತ. ಅದು ಶ್ರೀನಿವಾಸ ಕಾಲೇಜಲ್ಲಿ ಮಂಗಳೂರಲ್ಲಿ. ಅದಾದಮೇಲೆ ನನಗೆ 5th ಸೆಮ್ಮಲ್ಲಿ ಜಾಬ್ ಆಯಿತು ಗೂಗಲ್ ಕ್ಲೌಡ್ ಥ್ರೂ. ಅವರದ್ದೊಂದು ಪ್ರೋಗ್ರಾಮ್ ಇತ್ತು ಟೆಕ್ ಅಂತ, ಅದು ಬ್ಯಾಂಗ್ಳೂರಲ್ಲಿ. ಅವರು ನನಗೆ ಫಸ್ಟಿಗೆ ಜಾಬ್ ಆಫರ್ ಮಾಡಿದರು, ನಿವಿಯಸ್ ಕಂಪನಿಯವರು. ನನಗೆ ಜಾಬ್ ಬಂದರೆ ನಾನು 5th ಸೆಮ್ಮಲ್ಲಿರುವಾಗ ನಮಗೆ ಜಾಬ್ಗೆ ಜಾಯ್ನ್ ಆಗಲಿಕ್ಕೆ ಆಗೋದಿಲ್ಲ. ಸೊ ನಾನು 6th ಸೆಮ್ಗೆ ಇಂಟರ್ನ್ಶಿಪ್ ಆಗಿ ಬರ್ತೇನೆ ಅಂತ ಹೇಳಿದೆ. ಹಾಗೆ ಇಂಟರ್ನ್ ಆಗಿ ಹೋಗಿ ನೆಕ್ಸ್ಟ್ ಅಲ್ಲಿ ಅವರೇ ಜಾಬ್ ಆಫರ್ ಮಾಡಿದರು. ಫೋಟೋಗ್ರಫಿ ಅಂತ ಹೇಳಿದಾಗ ಅವರ ಮುಖದಲ್ಲಿ ನಗು ತರಿಸಬೇಕಂತೂ ತರಿಸಲೇಬೇಕಾಗುತ್ತೆ. ಬಟ್ ಇವಾಗ ಕೆಲವೊಂದು ಕ್ಲೈಂಟ್ಗಳಂತ ಹೇಳಿದಾಗ ಅವ್ರಿಗೆ ಇಷ್ಟ ಆಗೋದಿಲ್ಲ, ಈ ಥರದ್ದೆಲ್ಲ ಇರುತ್ತಲ್ಲ, ಇಂಥ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಹಾಗೆ ತುಂಬ ಆಗಿದೆ. ಕೆಲವು ಕ್ಲೈಂಟ್ ಅಂದರೆ ಫುಲ್ ರೂಡ್ ಆಗಿರ್ತಾರೆ, ಕೆಲವು ಕ್ಲೈಂಟ್ ಫುಲ್ ಜಾಲಿ. ಹಾಗೆ ಅದು ಅಲ್ಲಿ ನಾವು ಹೋಗಿ ಎಲ್ಲಿ ನೋಡಿ ಮಾಡೋದು. ಮತ್ತು ಕೆಲವು ಕ್ಲೈಂಟ್ನವರಿಗೆ ಪೋಸ್ ಎಲ್ಲ ಸೆಟ್ ಆಗೋದಿಲ್ಲ, ಅದೆಲ್ಲ ಅದೇ ಅವರಿಗೆ ಹೇಗೆ ಸೆಟ್ ಆಗ್ತದೆ ಅದೆಲ್ಲ ನೋಡಿ ಹಾಗೆ ಮಾಡೋದು ನಾವು. ಓಕೆ, ಇವಾಗ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಬಂದಿದೆ, ಮುಂದಿನ ಪ್ಲ್ಯಾನ್ ಏನು ಅಂತ? ಮುಂದಿನ ಪ್ಲ್ಯಾನ್ ಎಂತ ಡಿಸೈಡ್ ಆಗಲಿಲ್ಲ. ಅದು ನೋಡು 2 years ಆದಮೇಲೆ ಫುಲ್ ಟೈಮ್ ಇದೆ ಫೋಟೋಗ್ರಫಿ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ದೇವೆ, ನೋಡಬೇಕು ಎಂತ ಆಗ್ತದೆ ಅಂತ. ಓಕೆ, ಇಲ್ಲಿಯವರೆಗೆ ತುಂಬ ಜನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ತುಂಬ ಸಂಘ ಸಂಸ್ಥೆಗಳು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಅವ್ರನ್ನ ನೆನಪು ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಹೌದು, ನಮಗೆ ಊರಲ್ಲಿ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಈಗ ರೀಸೆಂಟ್ಲಿ ಒಂದು ದಯಾ ಕ್ರಿಯೇಷನ್ ಅಂತ ಒಂದು ಟೀಮಲ್ಲಿ ನನಗೆ ಸನ್ಮಾನ ಮಾಡಿದರು. ಮತ್ತು ನನ್ನ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಆದರ್ಶ್ ಮತ್ತು ಕೆಲವು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಫ್ಯಾಮಿಲಿ ಕೂಡ ಈಗ ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ, ಇವಾಗ ಕಂಟಿನ್ಯೂಸ್ ಆಗಿ ಶೂಟ್ ಇದೆ ಅಂತ ಹೇಳಿದಾಗ ನಿದ್ದೆ ಇರೋದಿಲ್ಲ, ಇದೆಲ್ಲವನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಯಾಕೆಂತ ಹೇಳಿದರೆ ಇವಾಗ ನಾವೊಂದು ಫೋಟೋವನ್ನು ನೋಡಿದಾಗ ವಾವ್ ಚೆನ್ನಾಗಿದೆ ಅಂತ ಹೇಳ್ತೀವಿ, ನಮ್ಮದೇ ಅದು ಫೋಟೋ ಆಗಿದ್ದರೆ ಇನ್ನೂ ಖುಷಿ ಪಡ್ತೀವಿ. ಆದರೆ ಅದರ ಹಿಂದೆ ನಿಮ್ಮ ಕಷ್ಟ ತುಂಬಾ ಇರುತ್ತೆ, ಅದನ್ನೊಮ್ಮೆ ಹೇಳಿ. ಹೌದು, ನಿದ್ದೆ ಇರುವುದಿಲ್ಲ. ಮತ್ತೆಂತಂದರೆ ನಮಗೆ ಒಂದು ಶೂಟಿಗೆ ಹೋದಾದ್ಮೇಲೆ ಒಂದು ವೆಡ್ಡಿಂಗ್ ಶೂಟ್ ಅಂತ ಇದ್ದರೆ ಈಗ ಎಂತಂದರೆ ಕ್ಲೈಂಟ್ನವರಿಗೆ ಸೇಮ್ ಡೇ ಫೋಟೋಸ್ ಸೆಂಡ್ ಮಾಡಬೇಕು. ಅದು ಕೂಡ ವೆಡ್ಡಿಂಗ್ ಆದ ತಕ್ಷಣ ಅವರಿಗೆ ಸ್ಟೇಟಸ್ ಹಾಕಲಿಕ್ಕೆ ಫೋಟೋ ಬೇಕು. ಅದೆಲ್ಲ ಈಗ ನಾವು ಮಾಡ್ತೇವೆ. ಅಂದರೆ ಕೆಲವು ಟೈಮ್ ಸೇಮ್ ಡೇ ನಮಗೆ 2-3 ವೆಡ್ಡಿಂಗ್ ಇದ್ದಾಗ ಎಲ್ಲ ತುಂಬ ಕಷ್ಟ ಆಗ್ತದೆ. ಆದರೂ ಕೂಡ ನಾವು ಕ್ಲೈಂಟಿನ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಬೇಕಲ್ಲ, ಸೊ ಮಾಡ್ತೇವೆ ನಾವು ಹಾಗೆ. ಅವರಿಗೆ ಫೋಟೋ ಡೆಲಿವರಿ ಸೇಮ್ ಡೇ ನಮಗೆ ಆದಷ್ಟು ಫೋಟೋಸ್ ನಾವು ಎಡಿಟ್ ಮಾಡಿ ಕೊಡ್ತೇವೆ. ವೀಡಿಯೋಸ್ ಕೂಡ ಹಾಗೆ ಸೇಮ್ ಡೇ ಆಗದಿದ್ದರೆ ಕೂಡ ನೆಕ್ಸ್ಟ್ ಡೇ ಅಲ್ಲ ಒಂದು ವಿದಿನ್ 2-3 ಡೇಸಲ್ಲಿ ಅವರಿಗೆ ವೀಡಿಯೋ ಎಲ್ಲ ಮಾಡಿ ಕೊಡ್ತೇವೆ. ಕ್ಯಾಮ್ರಾಮ್ಯಾನ್ಗಳ ಕಷ್ಟ ತುಂಬ ಇದೆ, ಕಷ್ಟ ತುಂಬ ಉಂಟು. ನಾವು ಮನೆಗೆ ರೀಚ್ ಆಗೋದಕ್ಕಿಂತ ಮುಂಚೆ ಮೆಸೇಜ್ ಬರ್ತೇವೆ, ಫೋಟೋಸ್ ಆಂಡೆ, ಫೋಟೋಸ್ ಆಯಿತಾ, ಹಾಗೆ ಬರ್ತದೆ ಮೆಸೇಜ್. ನಿದ್ದೆ ಇಲ್ಲದೆ ವರ್ಕ್ ಮಾಡಿದ್ದು ಕೂಡ ಇದೆಯಾ? ತುಂಬ ದಿವಸ ಉಂಟು ನಮಗೆ. ಈಗ ರೀಸೆಂಟ್ಲಿ ನಾನೀಗ 3-4 ದಿವಸ ಆಯಿತು ನಿದ್ದೆ ಇಲ್ಲ. ಈಗ ಕಂಟಿನ್ಯೂಸ್ ವೆಡ್ಡಿಂಗ್ ಶೂಟ್ ಉಂಟು, ಸೊ ನಿದ್ದೆ ಇಲ್ಲ. ಮನೇಲಿ ಬೈತಾರ ಏತ್ ಬೇಲೆ ಮನ್ಪ ಮಾರಾಯ ಜೆಪ್ಪು ಅಂತ? ಬೈತಾರೆ, ಆದರೆ ಎಂಥದ್ದು ನಮ್ಮದೊಂದು ಹಾಬಿ ಅಲ್ಲ, ಪ್ಯಾಷನ್. ನಮಗೆ ತುಂಬ ಇಂಟ್ರೆಸ್ಟ್ ಇರ್ತದೆ ಮಾಡಲಿಕ್ಕೆ, ಹಾಗೆ ಮಾಡ್ತಾ ಹೋಗ್ತೇವೆ. ಸಣ್ಣ ಆಗಿದ್ದು ಅದರಿಂದಾನೇನಾ ಅಂತಲ್ವಾ? ಆಗಿರ್ಬೋದು. ತಿನ್ನಲಿಕ್ಕೆ ಟೈಮ್ ಇಲ್ಲ. ತಿನ್ನಲಿಕ್ಕೆ ಟೈಮ್ ಇಲ್ಲ, ಹಾಗಾಗಿ ವರ್ಕ್ ಮಾಡಲೇಬೇಕಾಗುತ್ತೆ ಅನ್ನುವಂಥದ್ದು. ಓಕೆ, ಇವಾಗ ಇಷ್ಟೆಲ್ಲ ಮಾಡಿದ್ದಕ್ಕಾಗಿ ನಿಮಗೆ ಇವಾಗ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಕೂಡ ಬಂದಿದೆ. ಹಾಗಾಗಿ ಯಾರೆಲ್ಲ ರೆಕಗ್ನೈಸ್ ಮಾಡಿ ನಿಮಗೆ ವಿಶಸ್ ತಿಳಿಸಿದ್ರು ಅಂತ, ನಿಮಗೆ ಸಿಕ್ಕಿದಂಥ ಬೆಸ್ಟ್ ವಿಶಸ್ ಅಂತ ಹೇಳಿದರೆ? ಎಲ್ಲರೂ ಮಾಡಿದ್ದು ಬೆಸ್ಟೇ ಆಗಿರುತ್ತೆ, ಬಟ್ ರೆಕಗ್ನೈಸ್ ಮಾಡಿದಂಥ ವಿಷಯಗಳಲ್ಲಿ ಬೆಸ್ಟ್ ವಿಶಸ್ ಮೇಯ್ನ್ಲಿ ಫ್ಯಾಮಿಲಿ, ಫ್ರೆಂಡ್ಸ್ ಅಷ್ಟೇ. ಓಕೆ, ಮುಂದಿನ ಪ್ಲ್ಯಾನ್ ಏನು? ನೋಡಬೇಕು, ಇನ್ನು ಫ್ರೆಂಡ್ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಮತ್ತೆ ಏನು ಅಂತ ಡಿಸೈಡ್ ಮಾಡೋದು. ಓಕೆ, ಇಲ್ಲಿಯವರೆಗೆ ನಿಮಗೆ ಸಾಥ್ ಕೊಟ್ಟಂತಹ ನಿಮ್ಮ ಕ್ಲೈಂಟ್ಗಳಿಗೆ ಪ್ರೀತಿಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ನನ್ನನ್ನೊಂದು ಟ್ರಸ್ಟ್ ಮಾಡಿ ನನಗೆ ಇಷ್ಟರವರೆಗೆ ಒಂದು ಆರ್ಡ್ರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇನ್ನು ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನೆಕ್ಸ್ಟ್ ಆರ್ಡ್ರ್ ಕೂಡ ಇದ್ದರೆ ಕೊಡಿ. ನಮ್ಮಿಂದ ಎಂತಾದರೂ ತಪ್ಪಾಗಿದ್ದರೆ ಕ್ಷಮಿಸಿ, ನಮಗೆ ಒಂದು ಕರೆಕ್ಷನ್ ಮಾಡಲಿಕ್ಕೆ ಸಜೆಷನ್ಸ್ ಕೂಡ ಕೊಡಿ, ನಾವು ಅದನ್ನು ತಗೊಳ್ತೇವೆ. ಓಕೆ, ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀರಾ ಅಂತ ಹೇಳಿದರೆ ಇವರು ತೆಗೆದಂಥ ಫೋಟೋಸ್ ಯಾವ ರೀತಿಯಾಗಿ ಇದೆಯಪ್ಪ ಅಂತ ನೋಡುವಂಥ ಇಂಟ್ರೆಸ್ಟ್ ಕೂಡ ತುಂಬ ಜನರಿಗಿರುತ್ತೆ. ಹಾಗಾಗಿ ನಿಮ್ಮ ಅದು ಫೋಟೋಸ್ಗೆ ಅಂತಲ್ಲ, 2 ಫೀಲ್ಡಲ್ಲಿ ಕೂಡ ಎಕ್ಸ್ಪರ್ಟ್ ಇದ್ದೇನೆ ಅಂತ ಅದಕ್ಕೆ ಕೊಟ್ಟದ್ದು. ಹಾಗೆ ಇಂಜಿನಿಯರಿಂಗ್ ಆ್ಯಂಡ್ 2ರಲ್ಲಿ ಕೂಡ ಅಚೀವ್ ಮಾಡಿದ್ದೇನೆ ಅಂತ ಹಾಗೆ. ಓಕೆ, ಇವಾಗ ನಿಮ್ಮ ಫೋಟೋಸ್ಗಳನ್ನು ನೋಡಬೇಕು ಅಂತ ಹೇಳಿದರೆ ಇನ್ಸ್ಟಾಗ್ರಾಮ್ ಪೇಜ್ ID ಹೇಳಿಬಿಡಿ. ಸುದರ್ಶನ್ ಪೂಜಾರಿ ಅಂತ ಸರ್ಚ್ ಮಾಡಿದರೆ ಸಿಗ್ತದೆ ನನ್ನ ಇನ್ಸ್ಟಾಗ್ರಾಮ್. ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ಹೇಗೆ? ಇನ್ಸ್ಟಾಗ್ರಾಮ್ ಅಲ್ಲದೆ ವಾಟ್ಸಪ್ ಥ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಹೇಳಿಬಿಡಿ. ನಂದು ಕಾಂಟ್ಯಾಕ್ಟ್ ನಂಬರ್ 6363145300. ವರ್ಕ್ ವಿಚಾರದಲ್ಲಿ ತುಂಬಾ ಸಜೆಷನ್ ಕೇಳಬೇಕು ಅಂತ ಇದ್ದರೆ ಯಾರನ್ನ ಜಾಸ್ತಿ ಆಗಿ ಸಜೆಷನ್ ಕೇಳ್ತಾ ಇರ್ತೀರಾ?
ನಮ್ಮದು ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರಲ್ಲಿ ಕೇಳ್ತೇವೆ, ಮತ್ತು ನಮ್ಮ ಸೀನಿಯರ್ಸ್ ಇರ್ತಾರೆ, ನಮ್ಮ ಕೆಲವು ಸೀನಿಯರ್ ಫೋಟೋಗ್ರಾಫರ್ಸ್ ಇರ್ತಾರಲ್ಲ ಅವರಲ್ಲಿ ಕೇಳ್ತೇನೆ. ಮತ್ತು ಜಾಸ್ತಿ ನಾನು ಯೂಟ್ಯೂಬೇ ರೆಫರ್ ಮಾಡೋದು. ಯೂಟ್ಯೂಬಲ್ಲಿದ್ದರೆ ಹೀಗೆ ಗೂಗಲ್, ChatGPT ಹಾಗೆ ಅದನ್ನೇ ರೆಫರ್ ಮಾಡೋದು. ಮತ್ತು ನನಗೆ ನಾನು ಕಲಿತದ್ದು ಕೂಡ ಹಾಗೆ, ನನ್ನ ಓನೇ ಕಲಿತದ್ದು. ನನಗೆ ಯಾರು ಫೋಟೋಗ್ರಫಿ, ಲೈಟಿಂಗ್ಸ್ ಯಾರು ಕೂಡ ಕಲಿಸಲಿಲ್ಲ, ನಾನೇ ಓನೇ ಯೂಟ್ಯೂಬ್ ನೋಡಿಯೇ ಕಲಿತದ್ದು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ಎರಡರಲ್ಲೂ ಕೂಡ ತುಂಬಾ ಎಫರ್ಟ್ ಆಗ್ತಾ ಇದ್ದೀನಿ, ಹಾಗಾಗಿ ನ್ಯಾಷನಲ್ ಅವಾರ್ಡ್ ಬರ್ಬೋದು ಅಂತ ನೀವು? ಇಲ್ಲ, ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಒಬ್ಬರು ಹೇಳಿದ್ರು, ನಾನು ಅದಕ್ಕೆ ಅಪ್ಲೈ ಮಾಡಿದೆ. ಹೇಳಿದವರು ಯಾರು? ಅದು ನನ್ನ ಫ್ರೆಂಡ್ ಒಬ್ಬರು, ನಿಖಿಲ್ ಅಂತ. ಅವರು ಹೇಳಿದ್ದಕ್ಕಾಗಿ ಇಷ್ಟೆಲ್ಲ ಅಚುವಾಯಿತು ಅಂತ. ಇಲ್ಲಿಯವರೆಗೆ ಯಾವೆಲ್ಲ ಕಾಂಟೆಸ್ಟಲ್ಲಿ ಭಾಗಿಯಾಗಿದ್ದೀರಾ, ಯಾವುದ್ರಲ್ಲೆಲ್ಲ ಪ್ರೈಸ್ಗಳು ಬಂದಿದೆ ಅಂತ? ನನಗೆ ಫಸ್ಟ್ ಇದು ಐಕಾಳ ಭಾವ ಕಾಂಟೆಸ್ಟ್, ರೀಲ್ಸ್ ಕಾಂಟೆಸ್ಟ್. ನೆಕ್ಸ್ಟ್ ವಿಟ್ಲ ಸ್ಟಾರ್ ನೈಟಲ್ಲಿ ಮಾಡಿದ್ದು ರೀಲ್ಸ್ ಕಾಂಟೆಸ್ಟ್, ಅದರಲ್ಲಿ ಕೂಡ ಬಂದಿದೆ. ನೆಕ್ಸ್ಟ್ ಅದಾದಮೇಲೆ ಪುತ್ತೂರು ಕಂಬಳದಲ್ಲಿ ಮಾಡಿದ್ದು, ಅದರಲ್ಲಿ ಕೂಡ ಫಸ್ಟ್. ಮತ್ತು ಅದಾದಮೇಲೆ ನೆತ್ತರಕೆರೆ ಮೂವಿ ಕಾಂಟೆಸ್ಟ್, ಅದು ನಾವು ಟೀಮ್ ಇದ್ವಿ. ಮತ್ತು ಇನ್ನೊಂದು ಧರ್ಮಚಾವಡಿ ಮೂವಿ, ಅದರದ್ದು ರೀಲ್ ಕಾಂಟೆಸ್ಟ್, ಅದರಲ್ಲಿ ಕೂಡ ಬಂದಿದೆ. ಮತ್ತು ರೀಸೆಂಟ್ಲಿ ಈಗ ಇದು ಮಂಗಳೂರು ಕಂಬಳ, ಅದರಲ್ಲಿ ಸೆಕೆಂಡ್. ಫೋಟೋಗ್ರಫಿ ಕಾಂಟೆಸ್ಟಲ್ಲಿ ಕೂಡ ಸೆಕೆಂಡ್, ರೀಲ್ಸ್ ಕಾಂಟೆಸ್ಟಲ್ಲಿ ಕೂಡ ಸೆಕೆಂಡ್. ಓಕೆ, ಇವಾಗ ಒಂದು ಫಿಲ್ಮಿನ ಬಗ್ಗೆ ನೀವು ರೀಲ್ಸ್ ಮಾಡ್ತೀರಾ ಅಂತ ಇದ್ದಾಗ ಅವರ ಕಡೆಯಿಂದ ಸಪೋರ್ಟ್ ಎಲ್ಲ ಹೆಂಗಿರುತ್ತೆ ಅಂತ? ಧರ್ಮಚಾವಡಿ ಮೂವಿ ರೀಲ್ಸ್ ಮಾಡಿದ್ವಲ್ಲ, ಕಾಂಟೆಸ್ಟದ್ದು ರೀಲ್ಸ್ ಮಾಡಿದ್ವಲ್ಲ, ಅದರಲ್ಲಿ ಅವರು ಆ ಫಿಲ್ಮಿನ ಟೀಮ್ನವರಿಗೂ ಕೂಡ ತುಂಬ ಖುಷಿಯಾಗಿದೆ, ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತು ಕಮೆಂಟಲ್ಲಿ ಕೂಡ ಕೆಲವರು ಕಮೆಂಟ್ ಹಾಕಿದ್ರು, ಇದು ಮೂವಿಯದ್ದು ಸೀನಾ, ಹಾಗೆ ಕೆಲವು ಕಮೆಂಟ್ ಹಾಕಿದ್ರು. ಯೂಟ್ಯೂಬಲ್ಲಿ ಕೂಡ ಹಾಗೆ ನಾನು ರ್ಯಾಂಡಮ್ ಆಗಿ ಅಪ್ಲೋಡ್ ಮಾಡಿದ್ದು, ಅದರಲ್ಲಿ ಕೂಡ ಒಳ್ಳೆ ರೀಚ್ ಆಗಿತ್ತು. ಮತ್ತು ಅದರಲ್ಲಿ ಕೂಡ ತುಂಬ ಜನ ಕಮೆಂಟ್ ಮಾಡಿದರು, ಇದು ಮೂವಿಯ ಸೀನ್ ಅಂತ ನಾವು ನೋಡಿದ್ದು, ಹಾಗೆ ಹೇಳಿದ್ದಾರೆ. ಮತ್ತು ಇದು ನೆತ್ತರಕೆರೆ ಮೂವಿಯದ್ದು ಲಂಚುಲಾಲ್ ಟೀಮ್ ಅದು, ಅವರು ಕೂಡ ನಮಗೆ ಅಲ್ಲಿ ಹೋದಾಗ ಒಳ್ಳೆ ರೆಸ್ಪಾನ್ಸ್ ಮಾಡಿದರು, ಒಳ್ಳೆ ಹೇಳಿದರು, ಒಳ್ಳೆ ಅಪ್ರಿಷಿಯೇಟ್ ಮಾಡಿದರು ನಮಗೆ. ಓಕೆ, ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದಾಗಿ ಕೇಳ್ತಾ ಇದ್ದೀನಿ, ಬೆಸ್ಟ್ ಕ್ಯಾಮರಾ ವಿಡಿಯೋಗ್ರಫಿ ಮಾಡಬೇಕು ಅಂತ ಹೇಳಿದರೆ ಒಂದು ಟಿಪ್ಸ್ ಕೊಡೋದಿದ್ರೆ? ಟಿಪ್ಸ್ ಎಂತ, ನಾವು ನೋಡುವ ಫ್ರೇಮ್ಸ್, ನಾವು ತೆಗೆಯುವಂತಹ ಫ್ರೇಮ್ಸ್ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತು ಅದೊಂದು ಇಮೋಷನ್ಸ್ ಬೇಕು ಅಂತ, ಒಂದು ವೀಡಿಯೋದಲ್ಲಿ ಒಂದು ಎಂಥಾದ್ರೂ ಇಮೋಷನ್ ಬೇಕು ನಮಗೆ, ಜನರಿಗೆ ರೀಚ್ ಆಗಬೇಕಿದ್ರೆ ಒಂದು ಕ್ರಿಯೇಟಿವಿಟಿ ಬೇಕು, ಇನ್ನೊಂದು ಇಮೋಷನ್ಸ್ ಬೇಕು ಅಂತ. ಅದು ನನ್ನ ಪರ್ಸ್ಪೆಕ್ಟಿವ್, ನನಗೆ ಗೊತ್ತಿಲ್ಲ, ಬೇರೆಯವರದ್ದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರ್ತದಲ್ಲ. ಸೊ ನನ್ನ ಪರ್ಸ್ಪೆಕ್ಟಿವ್ ಹಾಗೆ, ಅಂದರೆ ಜನರಿಗೆ ರೀಚ್ ಆಗಬೇಕಿದ್ರೆ ಮೇಯ್ನ್ ಒಂದು ಇಮೋಷನ್ಸ್ ಬೇಕು, ಮತ್ತು ಒಂದು ತೆಗೆಯುವ ಫ್ರೇಮ್ಸ್ ಅದು ಕೂಡ ಮ್ಯಾಟರ್ ಆಗ್ತದೆ. ಹಾಗೆ ನನಗೆ ಅದೊಂದು ಗ್ಲೋಬಲ್ ಫೋಟೋಗ್ರಫಿ ಕಾಂಟೆಸ್ಟ್ ಅಂತ ಇತ್ತು, ಅದರಲ್ಲಿ ನನಗೆ ಗ್ಲೋಬಲಲ್ಲಿ 134th ಪ್ಲೇಸ್ ಸಿಕ್ಕಿದೆ. ಅದಕ್ಕೆ ಮೆಡಲ್ ಆಫ್ ಅಪ್ರಿಸಿಯೇಷನ್ ಆ್ಯಂಡ್ ಸರ್ಟಿಫಿಕೇಟಲ್ಲಿ ನನಗೆ ಸಿಕ್ಕಿದೆ, ಅದೊಂದು ಪ್ರೌಡ್ ಫೀಲ್. ಪ್ರತಿಯೊಂದು ಕಾಂಟೆಸ್ಟ್ಗಳಿಗೆ ಹೋಗಬೇಕು ಅಂತ ಇದ್ದರೆ ಕೂಡ ಅದರ ಬ್ಯಾಕಲ್ಲಿ ಎಷ್ಟು ವರ್ಕ್ ಮಾಡ್ತೀರಾ ಅಂತ, ಹಾರ್ಡ್ ವರ್ಕ್ ಹೆಂಗಿರುತ್ತೆ ಅಂತ? ಈಗ ನಾನು ರೀಲ್ಸ್ ಕಾಂಟೆಸ್ಟ್ ಅದೇ ಹೇಳ್ತೇನೆ, ನಾನು ಅದೊಂದು ಕಂಬಳದ್ದು ರೀಲ್ಸ್ ನೋಡುವಾಗ ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾನು ಕೆಲವು ಸಾಂಗ್ಸದ್ದೆಲ್ಲ ಡೈಲಾಗ್ಸ್ ಎಲ್ಲ ತೆಗಿತೇನೆ. ಅಂದರೆ ಸಾಂಗ್ಸಲ್ಲಿರೋ ಡೈಲಾಗ್ಸನ್ನು ತೆಗೆದು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಖಾಲಿ ವಾಯ್ಸನ್ನೆಲ್ಲ ಹಾಕಿ ಅದೆಲ್ಲ ಮಿಕ್ಸ್ ಮಾಡಲಿಕ್ಕೆ, ಅದಕ್ಕೆ ಅದು ಮ್ಯೂಸಿಕ್ ಸೆಟ್ ಮಾಡಲಿಕ್ಕೆ ಒಂದು 2-3 hours ಬೇಕು. ಮತ್ತು ಅದಾದಮೇಲೆ ಎಡಿಟಿಂಗಿಗೆ ಕೂಡ ಒಂದು ಮಿನಿಮಮ್ ಒಂದು 3 to 5 years ಎಡಿಟಿಂಗಿಗೆ ಬೇಕು. ಹಾಗೆ 1 day ಫುಲ್ ಎಡಿಟಿಂಗಿಗೆ ಬೇಕಾಗ್ತದೆ, ಒಂದು ಸಿಂಪಲ್ ರೀಲ್ ಆದರೂ, ಅಂತ ಕ್ರಿಯೇಟಿವಿಟಿ ರೀಲ್ ಆದರೆ. ಇದ್ದ ಆಡಿಯೋಗೆ ಮಾಡ್ತಿದ್ರೆ ಬೇಗ ಆಗ್ತದೆ. ಬಟ್ ನಾವು ಕಂಬಳದ್ದೆಲ್ಲ ಜಾಸ್ತಿ ನಾನು ಮಾಡಿದ್ದು ಹಾಗೆ, ನಾನೇ ಓನ್ ಇದ್ದ ಮ್ಯೂಸಿಕನ್ನು ತೆಗೆದು ಮತ್ತು ಅದಕ್ಕೆ ಓನ್ ಈ ಡೈಲಾಗ್ ಎಲ್ಲ ಮಿಕ್ಸ್ ಮಾಡಿ ಹಾಗೆ ಮಾಡಿದ್ದು. ಓಕೆ, ಇಂಜಿನಿಯರಿಂಗ್ ವರ್ಕ್ ಬಗ್ಗೆ ಕೂಡ ನಾನು ಕೇಳಬೇಕು, ಹೆಂಗೆ ನಡೀತಾ ಇದೆ ವರ್ಕ್ ಅಂತ? ತುಂಬ ಬ್ಯುಸಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಇಂಜಿನಿಯರಿಂಗ್? ಈಗ ನಂದು ಆಫ್ಟರ್ನೂನ್ ಶಿಫ್ಟ್ 1 to 10. ಕೆಲವು ಸಲ ಜಾಸ್ತಿ ಕೂಡ ಆಗ್ತದೆ, ಅಂದರೆ ರಿಕ್ವೈರ್ಮೆಂಟ್ ಇದ್ದರೆ ನಾನು ಕೆಲವು ಸಲ ಜಾಸ್ತಿ ಕೂಡ ಆ ಟೈಮ್ನಲ್ಲಿ ಶೂಟಿಂಗ್ ಇದ್ದರೆ ನಿಮಗೆ ಹೋಗೋದಕ್ಕೆ ಆಗಲ್ಲ, ಬೇರೆಯವರು ಹೋಗಬೇಕು. ಬೇರೆಯವರು ನಮ್ಮ ಟೀಮಲ್ಲಿ ನೀವೇ ಹೋಗಬೇಕು ಅಂತ ಇದ್ದರೆ ಕೆಲವು ಕ್ಲೈಂಟ್ಸ್ ಕೇಳ್ತಾರೆ. ಬಟ್ ನಾನು ಕೆಲವು ಸಲ ನಾವೆಂತ ಮಾಡ್ತೇವೆ ಅಂದರೆ, ನಮಗೆ ಒಂದು ಕಂಪನಿಯಲ್ಲಿ ಆಪ್ಷನ್ ಉಂಟು, ನಾವು ವೀಕ್ ಆಫ್ ಸ್ವ್ಯಾಪ್ ಮಾಡ್ತೇವೆ. ಕೆಲವು ಸಲ ನನಗೆ ಸ್ಯಾಟರ್ಡೇ ವರ್ಕ್ ಇದ್ದರೆ ನಾನು ಸ್ಯಾಟರ್ಡೇಗೆ ನನ್ನ ಬೇರೆ ಯಾರಿಗೆ ವೀಕ್ ಆಫ್ ಇರ್ತದೆ ಅವರನ್ನು ಅದಕ್ಕೆ ಸ್ವ್ಯಾಪ್ ಮಾಡ್ತೇನೆ. ನಾನು ಅವರಿಗೆ ವೀಕ್ ಆಫ್ ಇರುವಾಗ ನಾವು ವರ್ಕ್ ಮಾಡ್ತೇನೆ. ಹಾಗೆ ಸ್ವ್ಯಾಪ್ ಮಾಡಿ ವರ್ಕ್ ಮಾಡ್ತೇವೆ. ಮತ್ತು ನನಗೆ ಜಾಸ್ತಿ ಟೈಮ್ ನಾನು ಜಾಸ್ತಿ ತಗೊಳ್ಳೋದು ಹಾಗೆ ವೀಕ್ ಆಫ್ ಇರುವಾಗ, ಮತ್ತು ನನಗೆ ಯಾವಾಗ ಜಾಸ್ತಿ ಫ್ರೀ ಇರ್ತದೆ ಹಾಗೆ ತಗೊಳ್ತಾನೆ. ಮತ್ತು ಈಗ ನಮ್ಮ ಟೀಮ್ ಎಕ್ಸ್ಟೆಂಡ್ ಆಗಿದೆಯಲ್ಲ, ನಮ್ಮ ಟೀಮಿಂದಲೇ ನಾವು ಜನ ಹಾಕ್ತೇವೆ. ಓಕೆ, ಬೇರೆ ಆಫರ್ಗಳು ಬರ್ತಾ ಇದೆಯಾ ಹೇಗೆ ಅಂತ? ಯಾವುದರಲ್ಲಿ? ಇಂಜಿನಿಯರಿಂಗ್ ವರ್ಕಲ್ಲಿ ಅದು ಬರ್ತಾ ಉಂಟು. ಆದರೆ ನನಗೆ ಸದ್ಯಕ್ಕೆ ಜಾಬಲ್ಲಿ ಹೋಗಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಈಗ ಕರೆಂಟ್ಲಿ ನಮ್ಮ ಕಂಪನಿಯಲ್ಲಿ ಒಳ್ಳೆ ಸಪೋರ್ಟ್ ಉಂಟು. ಸೊ
ಸೊ ನಾನು ಅದರಲ್ಲೇ ಮುಂದೆ ಹೋಗ್ಬೇಕಂತ ಇದ್ದೇನೆ. ಕಂಫರ್ಟ್ ಇದೆ ಅಂತ ಅದರಲ್ಲಿ ಮುಂದುವರಿಸ್ತೀರಾ ಅಂತ? ಕಂಫರ್ಟ್ ಇದೆ ಅಂತ ಅಲ್ಲ, ನನಗೆ ಜಾಬ್ ಲೈಕ್ ಆಗಿದೆ, ಜಾಬ್ ನನಗೆ ಒಳ್ಳೆ ಖುಷಿ ಉಂಟು ಜಾಬಲ್ಲಿ ಹಾಗೆ. ಓಕೆ, ಇವಾಗ ಫೋಟೋಗ್ರಫಿಯಲ್ಲೂ ಇದ್ದೀರಾ, ಇಂಜಿನಿಯರಿಂಗೂ ಮಾಡ್ತಾ ಇದ್ದೀರಾ, ಅದರ ಜೊತೆಗೇ ಇವಾಗ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂತ, ಬಡ ಕುಟುಂಬಗಳಿಗೆ ಹೆಲ್ಪ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀರಾ, ಇದು ಹೇಗೆ? ಬಡ ಕುಟುಂಬಗಳಿಗೆ ಅಂದರೆ ನನಗೆ ಸ್ವಲ್ಪ ಈ ಪಾಪದವರಿಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನನಗೆ ಒಂದು ಇನಿಷಿಯೇಟಿವ್ ಇತ್ತು. ನಾನು ಫಸ್ಟಿಗೆ ನಮ್ಮ ಊರಲ್ಲಿ ನಮ್ಮ ಕಸಿನ್ಸ್ ಅವರಲ್ಲಿ ಹೇಳಿದ್ದೇನೆ ಹೀಗೆ ಮಾಡುವ, ನಮ್ಮಿಂದ ಆಗುವಂಥ ಹೆಲ್ಪ್ ಮಾಡುವ ಅಂತ. ನನಗೆ ಅಷ್ಟು ರೆಸ್ಪಾನ್ಸ್ ಬರಲಿಲ್ಲ ಅವರ ಸೈಡಿಂದ. ಹಾಗೆ ಮತ್ತು ನಾನೇ ನನಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ತಾಯಿದ್ದೆ. ಅಂದರೆ ಈ ಕೆಲವು ಫೌಂಡೇಶನ್ ಥ್ರೂ ಅವರಿಗೆಲ್ಲ ಡೊನೇಟ್ ಮಾಡಿ ಅವರು ಮತ್ತು ಮಕ್ಕಳಿಗೆಲ್ಲ ಕೊಡ್ತಾಯಿದ್ರು, ಫುಡ್ಡು ಮತ್ತು ಡ್ರೆಸ್ ಅದು ಇದೆಲ್ಲ ಕೊಡ್ತಾಯಿದ್ರು. ಮತ್ತು ಅಲ್ಲಿ ನಮ್ಮಲ್ಲಿ ಒಂದು ಟೆಂಪಲ್ ಉಂಟು, ಅಲ್ಲಿ ಲಾಸ್ಟ್ ಇಯರ್ ಬರ್ಡೇ ಟೈಮಲ್ಲಿ ಬುಕ್ಸಿಗೆ ಅಲ್ಲಿ ಅವರು ಬುಕ್ಸ್ ಎಲ್ಲ ಕೊಡ್ತಾರೆ ಮಕ್ಕಳಿಗೆ, ಪಾಪದವರಿಗೆ ಬುಕ್ಸ್ ಎಲ್ಲ ಕೊಡ್ತಾರೆ, ಶ್ರೀಕೃಷ್ಣ ಗುರೂಜಿ ಅಂತ. ಅವರು ಕೊಡುವತ್ರು ಅವರೊಟ್ಟಿಗೆ ನಾನು ಕೂಡ ಸ್ವಲ್ಪ ನನ್ನಿಂದ ಆಗುವಷ್ಟು ಸ್ವಲ್ಪ ಅಮೌಂಟ್ ಎಲ್ಲ ಕೊಟ್ಟಿದ್ದೇನೆ. ಯಾರು ಫಿನಾನ್ಷಿಯಲಿ ನೀಡ್ ಇರ್ತದೆ ಅವರಿಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ನಮಗೆ ಒಂದು ಇನಿಷಿಯೇಟಿವ್ ಉಂಟು. ಅದಕ್ಕೆ ನಾವು ಈಗ ನಮ್ಮ ಇದ್ದ ಲೆವೆಲಲ್ಲಿ ನಾವು ಮಾಡ್ತಿದ್ದೇವೆ. ಇನ್ನೂ ಕೂಡ ಒಳ್ಳೆ ರೀಚ್ ಆದರೆ ಇನ್ನೂ ಕೂಡ ಹಾಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಆಸೆ ಉಂಟು ನಮಗೆ. ಹಾಗೆ ಇನ್ನೊಂದು ಅದು ವಿಟ್ಲದಲ್ಲಿ ನಾವು ಒಂದು ರೀಲ್ಸ್ ಮಾಡಿದ್ವಿ, ಒಂದು ಅಂದರೆ ಬಡವರದ್ದೊಂದು ಸ್ಟ್ರಗಲ್ಸ್ ಅದೊಂದು ವೀಡಿಯೋ ಇತ್ತು. ಅದು ಒಳ್ಳೆ ರೀಚ್ ಆಗಿತ್ತು, 18 ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿರೋದು. ಅದನ್ನು RVCJ ಇನ್ಸ್ಟಾ ಅಂತ ಒಂದು ಫೇಮಸ್ ಪೇಜ್ ಉಂಟು, 12 ಮಿಲಿಯನ್ ಫಾಲೋವರ್ಸ್ ಇರುವ ಪೇಜ್, ಅವರು ಕೂಡ ಪೋಸ್ಟ್ ಮಾಡಿದರು ಆ ವಿಡಿಯೋದಲ್ಲಿ ಒಂದು ಸ್ವಲ್ಪ ಕಾಂಟ್ರವರ್ಸಿ ಅಂತಲ್ಲ, ಅದೊಂದು ಕಮೆಂಟ್ಸ್ ನಾರ್ಮಲಿ ಬರ್ತದಲ್ಲ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ಬರ್ತದಲ್ಲ. ಸೊ ಅದರಲ್ಲಿ ಕೂಡ ಒಂದು ನೆಗೆಟಿವ್ ಕಮೆಂಟ್ಸ್ ಅಂತಂದರೆ ಒಬ್ಬ ಕಮೆಂಟ್ ಹಾಕಿದ್ದ, ನೀನು ಯಾಕೆ ಅವರ ಲೈಫನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿ, ಅವರ ಲೈಫ್ ಹಾಗೆ ಇರ್ತದಲ್ಲ, ಹಾಗೆ ಒಂದು ಕಮೆಂಟ್ ಹಾಕಿದ್ದ. ನಾ ಅದಕ್ಕೆ ರಿಪ್ಲೈ ಕೊಟ್ಟಿದ್ದೇನೆ. ಇದರಿಂದ ಎಷ್ಟು ಜನರಿಗೆ ಒಂದು ಮೋಟಿವೇಶನ್ ಆಗಿದೆ ಅಂದರೆ, ಆ ವಿಡಿಯೋ ನೋಡುವಾಗ ಎಂತಾಗ್ತದೆ ಅಂದರೆ ನಮಗೆ ಇದ್ದದ್ರಲ್ಲಿ ನಾವು ಸ್ಯಾಟಿಸ್ಫೈಡ್ ಆಗಿರುವ ಅಂತ ಒಂದು ಫೀಲ್ ಆಗ್ತದೆ. ಅಂದರೆ ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇರ್ತಾರಲ್ಲ, ನಾವು ನಮ್ಮಲ್ಲಿ ಅದಿಲ್ಲ ಹಾಗೆ ಒಂದು ಥಿಂಕ್ ಮಾಡ್ತಾಯಿರ್ತೇವಲ್ಲ. ಸೊ ಆ ವಿಡಿಯೋ ನೋಡುವಾಗ ನಮಗೊಂದು ಖುಷಿ ಆಗ್ತದೆ, ನಾವು ಇದ್ದದ್ರಲ್ಲಿ ಒಂದು ಖುಷಿಯಲ್ಲಿ ಇದ್ದೇವೆ ಅಂತ. ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ನಾನು ಕೂಡ ಹೆಲ್ಪ್ ಮಾಡಿದ್ದೇನೆ ಅಂತ ತುಂಬ ಜನ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಹಾಗೆ ಅದೊಂದು ಕಮೆಂಟ್ ನನಗೆ ತುಂಬ, ಒಮ್ಮೆ ಒಂದು ಪಾಸಿಟಿವ್ ಕೂಡ ಆಯಿತು, ಒಮ್ಮೆ ನೆಗೆಟಿವ್ ಕೂಡ ಆಯಿತು. ಹಾಗೆ ಅದಾದಮೇಲೆ ನಾವು ತುಂಬ ಹೆಲ್ಪ್ ಮಾಡಿದ್ದೇವೆ. ಅಲ್ಲಿ ಆ ವಿಡಿಯೋದಲ್ಲಿದ್ದ ಹುಡುಗನಿಗೆ ಕೂಡ ಹೆಲ್ಪ್ ಮಾಡಿದ್ದೇವೆ ನಾವು. ಹಾಗೆ ಓಕೆ, ಇಲ್ಲಿಯವರೆಗೆ ನಿಮಗೆ ಸಪೋರ್ಟ್ ಮಾಡಿಕೊಂಡು ಬಂದಂಥ ಎಲ್ಲರಿಗೂ ನಮ್ಮ ವಾಹಿನಿಯ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಫಸ್ಟ್ ಆಫ್ ಆಲ್ ನನಗೆ ಇದಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಸುದ್ದಿ ನ್ಯೂಸ್ಗೆ ತುಂಬ ಥ್ಯಾಂಕ್ ಯು. ಮತ್ತು ನನಗೆ ಇಷ್ಟದವರೆಗೆ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ, ನಮ್ಮ ಕಂಪನಿಯಲ್ಲಿ ಟೀಮ್ಮೇಟ್ಸ್ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನು ಮುಂದೆ ಏನೆಲ್ಲ ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅದೆಲ್ಲ ಕೂಡ ಈಡೇರಲಿ ಅಂತ ನಮ್ಮ ಕಡೆಯಿಂದ ನಾವು ಆಶಿಸ್ತಾ ಇದ್ದೀವಿ. ಇಲ್ಲಿವರೆಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಸಕ್ಸಸ್ ಆಗಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರುವಂಥ ಸುದರ್ಶನ್ ಅವರು ತನ್ನ ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ಛಾಯಾಗ್ರಹಣದತ್ತ ಒಲವನ್ನು ತೋರಿಸಿದ್ದಾರೆ. ಇವೆರಡರ ಸಾಥಿಗೆ ಇವರಿಗೆ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಕೂಡ ಬಂದಿದೆ. ಇವರ ಫೋಟೋಗ್ರಫಿ ಜರ್ನಿ ಬಗ್ಗೆ ಮಾತನಾಡಿದ್ವಿ, ನೀವು ಕೂಡ ಕೇಳಿದರೆ. ಹಾಗೆಯೇ ಇವರು ಕ್ಲಿಕ್ ಮಾಡಿದಂಥ ಫೋಟೋಗಳನ್ನು ನೀವು ಕೂಡ ನೋಡಬೇಕು ಅಂತ ಹೇಳಿದರೆ ಇವರ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಹೇಳಿದರು. ಅಲ್ಲಿಗೆ ನೀವು ವಿಸಿಟ್ ಮಾಡಿ ಹೇಗಿದೆ ಫೋಟೋಸ್ ಅಂತ ಕೂಡ ನೋಡ್ಬೋದು. ಹಾಗಾಗಿ ಇವರಿಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ, ಇನ್ನಷ್ಟು ಅವಕಾಶಗಳು ಇವರಿಗೆ ಒಲಿದು ಬರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.